ಮಂಗಳೂರು ಹೊರವಲಯದ ಅಡ್ಯಾರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹೋಟೆಲೊಂದರ ತ್ಯಾಜ್ಯವನ್ನ ರಸ್ತೆ ಬದಿ ಬಿಸಾಡೋದನ್ನ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಪಿಡಿಒ ಮತ್ತು ಸಿಬ್ಬಂದಿ ಸೇರಿ ರೆಡ್ ಹ್ಯಾಂಡ್ ಆಗಿ ಹಿಡಿದು ದಂಡವನ್ನ ವಿಧಿಸಿದ್ದಾರೆ. ಈ ಸಂದರ್ಭ ನಮ್ಮ ಹೋಟೆಲ್ನ ತ್ಯಾಜ್ಯ ಅಲ್ಲದೆ ಇದು ಅಲ್ವೇ ಅಲ್ಲ ಅಂತ ವಾಗ್ವಾದವನ್ನ ಮಾಡಿ ಹಾರಿಕೆ ಉತ್ತರ ಕೊಟ್ಟಿದ್ದು, ಅದೇ ಹೋಟೆಲ್ನ ಎದುರು ತ್ಯಾಜ್ಯವನ್ನ ಸುರಿದು ಪರಿಶೀಲಿಸಿದಾಗ ಆ ಹೋಟೆಲ್ನ ಬಿಲ್ಗಳಿರುವ ಪೇಪರ್ಗಳು ಕಂಡುಬರುತ್ತೆ. ಈ ಹಿನ್ನೆಲೆಯಲ್ಲಿ ಅಡ್ಯಾರ್ ಗ್ರಾಮ ಪಂಚಾಯತ್ನಿಂದ ಎಚ್ಚರಿಕೆಯನ್ನ ನೀಡಿ ₹10,000 ದಂಡವನ್ನ ವಿಧಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಅಡ್ಯಾರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರಸ್ತೆ ಬದಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ತ್ಯಾಜ್ಯ ಬಿಸಾಡುವುದು ಕಂಡು ಬಂದಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಲಾಗುವುದಂತ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಹೋಟೆಲ್ ಟಾಪ್ ಇನ್ ಟೌನ್ ಇನ್ನೊಂದು ಉಂಟು. ಹೋಟೆಲ್ ಟಾಪ್ ಇನ್ ಟೌನ್ ಕಾಣ್ತದಾ? ನೋಡಿ, ಟಾಪ್ ಇನ್ ಟೌನ್ ಈಗ ತೆಗೀರಿದ ನೋಡಿ. ಟಾಪ್ ಇನ್ ಟೌನ್ ಬನ್ನಿ, ಯಾರು ಬಿಸಾಡಿದ್ ಬರ್ಬೇಕು, ಹೊರಗೆ ಬರ್ಬೇಕು. ಬನ್ನಿ, ಬೇಗ ಬನ್ನಿ. ಯಾರು ಸಂಜೆ ನಮ್ಮ ಕಸದ ಗಾಡಿ ಬರೋದಿಲ್ವ ನಿಮ್ಮಲ್ಲಿ? ಯಾಕೆ ಕಸದ ಗಾಡಿ ಬರೋದಿಲ್ಲ?